ಉಡುಪಿಯ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ 7 ಮಂದಿ ಮೀನುಗಾರರ ಮಿಸ್ಸಿಂಗ್ ಮಿಸ್ಟರಿಯ ನಿಗೂಢತೆ ಇನ್ನೂ ಕೂಡ ಏನು ಅಂತ ಗೊತ್ತಾಗಿಲ್ಲ. ಸಾಗರವನ್ನ ಜಾಲಾಡಿದ್ರೂ ಕೂಡ ಕಾಣೆಯಾದವರ ಕುರುಹೆ ಸಿಕ್ಕಿಲ್ಲ. ಆಳುವ ಸರ್ಕಾರಗಳು ಮೀನುಗಾರರ ನಾಪತ್ತೆಯನ್ನ ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ ಎಂದು ಮೀನುಗಾರರು ಆಕ್ರೋಶಗೊಂಡಿದ್ದಾರೆ. ಪಶ್ಚಿಮ ಕರಾವಳಿಯ ಮೀನುಗಾರಿಕೆಯಲ್ಲೇ ಇದೊಂದು ಕರಾಳ ಘಟನೆ. ಮೀನುಗಾರರು ನಾಪತ್ತೆಯಾಗಿ 17 ದಿನ ಕಳೆದರೂ ಕಡಲಿನಲ್ಲಿ ಕನಿಷ್ಠ ಒಂದು ಕುರುಹು ಕೂಡ ಸಿಕ್ಕಿಲ್ಲ ಅಂದ್ರೆ ನಂಬೋಕೆಯಾಗ್ತಿಲ್ಲ. ನೌಕಾಸೇನೆ, ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಹೆಲಿಕಾಪ್ಟರ್ ಮತ್ತು ಸುಸಜ್ಜಿತ ಬೋಟುಗಳನ್ನು ಬಳಸಿ ಎಷ್ಟೇ ಹುಡುಕಾಡಿದ್ರೂ ಪ್ರಯೋಜನವಾಗಿಲ್ಲ. ಉಡುಪಿಯಿಂದ 2 ಹಾಗೂ ಉತ್ತರ ಕನ್ನಡ ಜಿಲ್ಲೆಯಿಂದ 5 ಮಂದಿ ಮೀನುಗಾರರು ಕಣ್ಮರೆಯಾಗಿದ್ದಾರೆ. ಮಲ್ಪೆಯ ಸುವರ್ಣ ತ್ರಿಭುಜ ಎಂಬ ಬೋಟಿನಲ್ಲಿ ಮೀನಿನ ಬೇಟೆಗೆ ಹೋದವರು 2 ದಿನದಲ್ಲಿ ಹೊರ ಜಗತ್ತಿನಿಂದ ಸಂಪರ್ಕ ಕಳೆದುಕೊಂಡ್ರು. ಕೆಲವೊಮ್ಮೆ ಕಡಲಿನಲ್ಲಿ ಹೀಗಾಗುವುದು ಸಾಮಾನ್ಯ. ಗಡಿಮೀರಿ ಹೋದಾಗ ನಮ್ಮ ಕರಾವಳಿಯ ಮೀನುಗಾರರನ್ನ ವಶಕ್ಕೆ ಪಡೆದ ಇತಿಹಾಸವೂ ಇದೆ. ಆದರೆ ಕುರುಹೆ ಇಲ್ಲದಂತೆ ಕಣ್ಮರೆಯಾಗಿದ್ದು ಇದೇ ಮೊದಲು. ಸರ್ಕಾರಕ್ಕೆ ಕೂಡ ಎಲ್ಲ MP, MLA, ಸೆಂಟ್ರಲ್ ಮಿನಿಸ್ಟರ್ಗೆ ಎಲ್ಲ ಮನವಿಯನ್ನು ಕೊಟ್ಟಿದ್ದೇವೆ. ಕೋಸ್ಟ್ ಗಾರ್ಡ್ನವರು ಹುಡುಕಿದರು, CSP ಅವರು, ನೇವಿ ಅವರು, ಸಮುದಾಯ ಎಲ್ಲ ರೀತಿಯ ಹುಡುಕಾಟ ಆಯಿತು. ನಮಗೆ ಯಾವ ರೀತಿಯ ಒಂದು ಕೂಗು ಸಿಗಲಿಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ 3 ದಿನದೊಳಗೆ ನಮ್ಮ ಬೋಟನ್ನು ಹುಡುಕಿ ಕೊಡಬೇಕು. ಇಲ್ಲದಿದ್ದರೆ ನಾವು 2 ತಾರೀಕಿಗೆ ಕಾರವಾರದಿಂದ ಮಂಗಳೂರು ತನಕ ಎಲ್ಲ ಮೀನುಗಾರರನ್ನು ಮುಖಂಡರನ್ನು ಕರೆದು ಸಮಾಲೋಚನೆಯನ್ನು ನಡೆಸಲಿದ್ದೇವೆ. ಈ ಸಮಾಲೋಚನೆಯಲ್ಲಿ ನಮ್ಮ ಮೀನುಗಾರರು 3 ದಿನದೊಳಗೆ ಮೀನುಗಾರರನ್ನು ಹುಡುಕಿಕೊಳ್ಳಿಲ್ಲದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ಉಡುಪಿ, ಮಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಕೂಡ ತಂಡವಾಗಿ ತೆರಳಿ ಕಡಲಿನ ಬಗ್ಗೆ ತಮಗಿರುವ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಹುಡುಕಾಟ ನಡೆಸಿದ್ರೂ ಫಲ ಸಿಕ್ಕಿಲ್ಲ. ಗೋವಾದಲ್ಲಿ ನಡೆಯುವ ಹೊಸ ವರ್ಷಾಚರಣೆಯಲ್ಲಿ ದುಷ್ಕೃತ್ಯ ನಡೆಸಲು ಭಯೋತ್ಪಾದಕರು ಬೋಟ್ ಹೈಜಾಕ್ ಮಾಡಿರಬಹುದು ಎಂಬ ಸಂಶಯವೂ ಅದೃಷ್ಟವಶಾತ್ ಸುಳ್ಳಾಗಿದೆ. ಹಾಗಾದ್ರೆ ಈ ಮೀನುಗಾರರು ಎಲ್ಲಿ ದಿಕ್ಕು ತಪ್ಪಿದ್ದಾರೆ ಅಂತ ಗೊತ್ತಾಗಿಲ್ಲ. ಡಿಸೆಂಬರ್ 15ರಿಂದ ಎಲ್ಲರ ಮೊಬೈಲ್ ಏಕಕಾಲದಲ್ಲಿ ಸ್ವಿಚ್ ಆಫ್ ಆಗಿದೆ. GPS ಸಂಪರ್ಕ ಕಟ್ ಆಗಿದೆ. ಅನ್ಯ ರಾಜ್ಯದ ಮೀನುಗಾರರು ಕಿಡ್ನಾಪ್ ಮಾಡಿದ್ರು ಗೊತ್ತಾಗಬೇಕಿತ್ತು. ಇಷ್ಟೊಂದು ಗಂಭೀರ ಪ್ರಕರಣ ನಡೆದಾಗಲೂ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ವೀಟ್ ಮಾಡಿ ಸರ್ಚ್ ಆಪರೇಷನ್ಗೆ ಸೂಚನೆ ಕೊಟ್ಟದು ಬಿಟ್ರೆ ಯಾವೊಬ್ಬ ಮಂತ್ರಿ ಅಥವಾ ಹಿರಿಯ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಆಸಕ್ತಿ ವಹಿಸಿಲ್ಲ. ಹಾಗಾಗಿ ಬುಧವಾರ ಮೀನುಗಾರರ ಸಮಾಲೋಚನಾ ಸಭೆ ನಡೆಯಲಿದೆ. ಮುಂದಿನ ಉಗ್ರ ಹೋರಾಟದ ಸ್ವರೂಪ ಇಲ್ಲಿ ನಿರ್ಧಾರವಾಗಲಿದೆ. 3 ದಿನದಲ್ಲಿ ಹುಡುಕಿ ಕೊಡಬೇಕು ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿಯ ಗಮನಕ್ಕೆ ತಂದು ರಕ್ಷಣಾ ಅವರಿಗೆ ಕೂಡ ತಿಳಿಸಿ, ಯಾರ್ಯಾರಿಗೆ ತಿಳಿಸಲಿಕ್ಕೆ ಆಗ್ತದ ಅವರಿಗೆ ತಿಳಿಸಿ ಆದಷ್ಟು ಬೇಗ ನಮ್ಮ ಬೋಟ್ ಮತ್ತು ಅದರಲ್ಲಿರುವಂಥ 7 ಜನರನ್ನು ನಮಗೆ ಸುರಕ್ಷಿತವಾಗಿ ನಮ್ಮ ಮಲ್ಪೆ ಬಂದರಿಗೆ ಅವರನ್ನು ಕರೆತರುವಂತೆ ಮಾಡಬೇಕು. ಮಾಡದೇ ಇದ್ದಲ್ಲಿ ನಾವು ಕೂಡ ಇದರ ಬಗ್ಗೆ ಮೀನುಗಾರನ ಜೀವಕ್ಕೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ನಾವು ನಾಡ್ದು 2 ತಾರೀಕಿಗೆ ಎಲ್ಲ ಬಂದರುಗಳ ಮೀನುಗಾರರು ಸೇರಿ ಒಂದು ಸಭೆಯನ್ನು ನಡೆಸಿಕೊಂಡು ಅದರ ಮುಂದಕ್ಕೆ ಏನು ಮಾಡಬಹುದೆನ್ನೋ ಯಾವ ರೀತಿಯಲ್ಲಿ ಇದನ್ನು ಮಲ್ಪೆಯ ಮೀನುಗಾರರು ಆತಂಕಗೊಂಡಿದ್ದಾರೆ. ಈ ಘಟನೆ ನಡೆದಾಗಿನಿಂದ ಯಾವೊಂದು ಬೋಟ್ ಕೂಡ ಕಡಲಿಗಿಳಿದಿಲ್ಲ. ಕೋಟ್ಯಾಂತರ ರೂಪಾಯಿ ನಷ್ಟವಾಗಿರುವುದು ಮಾತ್ರವಲ್ಲ, 7 ಮಂದಿ ಶ್ರಮಜೀವಿಗಳು ಬದುಕಿ ಬರಲಿ ಎಂದು ಕೈ ಮುಗಿದು ಪ್ರಾರ್ಥಿಸುತ್ತಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.